ಒಂದು ಕಾಲದಲ್ಲಿ ರಾಜಕೀಯ ವೈರಿಗಳು, ಇದೀಗ ಬಾಯಿ ಬಾಯಿ. ಉಡುಪಿಯಲ್ಲಿ ಒಟ್ಟಿಗೆ ಬುಲೆಟ್ ರೈಡ್ ಮಾಡಿದ್ದಾರೆ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಹಾಗೂ ಉಡುಪಿಯ ಶಾಸಕ ರಘುಪತಿ ಭಟ್. ಮಾಜಿ ಶಾಸಕ ಪ್ರಮೋದ್ ಮಧ್ವರಾಜ್ ಮೋದಿ ಸರ್ಕಾರಕ್ಕೆ 8 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ಅದರಲ್ಲಿ ಪಾಲ್ಗೊಂಡಿದ್ದಾರೆ ಪ್ರಮೋದ್ ಮಧ್ವರಾಜ್. ಇದೇ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕ, ಉಡುಪಿ ಶಾಸಕರಾಗಿರುವಂತಹ ರಘುಪತಿ ಭಟ್ ಅವರು ಇಬ್ಬರು ಒಂದೇ ಬೈಕ್ನಲ್ಲಿ ಪ್ರಯಾಣಿಸಿ ಬಹಳಷ್ಟು ಕುತೂಹಲವನ್ನು ತಂದಿದ್ದಾರೆ.